ಕರಾವಳಿಯ ಜನಪ್ರಿಯ ನಿರೂಪಕಿ ಹಾಗೂ ಕಲಾವಿದೆ ಅನುಶ್ರೀ ತಂದೆ ನಾನೇ ಅಂತ ಹೇಳಿಕೊಂಡು ಪಾರ್ಶ್ವವಾಯುವಿನಿಂದ ಬಳಲ್ತಾ ಇರುವ ವ್ಯಕ್ತಿಯೋರ್ವರು ಮಾಧ್ಯಮದ ಮುಂದೆ ಬಂದಿದ್ದಾರೆ. ಆಂಕರ್ ಅನುಶ್ರೀ ನನ್ನ ಮಗಳು. ಆಕೆ ಸಿಂಪತಿ ಗಿಟ್ಟಿಸಿಕೊಂಡು ಮುಂದೆ ಬಂದಿದ್ದಾಳೆ. ಚೆನ್ನಾಗಿರ್ಲಿ, ನಾನು ಯಾರಿಗೂ ಡಿಸ್ಟರ್ಬ್ ಮಾಡಲಿಲ್ಲ. ಆದರೆ ಈಗ ನನ್ನ ಕೊನೆ ಕಾಲದಲ್ಲಿ ನನ್ನ ಬಂದು ಒಂದು ಬಾರಿಯಾದರೂ ನೋಡ್ಲಿ ಅಂತ ಅಲವತ್ತುಕೊಂಡಿದ್ದಾರೆ. ನನ್ನ ಹೆಸರು ಸಂಪತ್, ಮಗ ಅಭಿಜಿತ್, ಮಗಳು ಅನುಶ್ರೀ. ನನ್ನ ಮಗಳ ಇಮೇಜ್ ಡ್ಯಾಮೇಜ್ ಆಗಬಾರ್ದು, ಕಷ್ಟಪಟ್ಟು ಮೇಲೆ ಬಂದಿದ್ದಾಳೆ, ಸಿಂಪತಿ ಗಿಟ್ಟಿಸಿಕೊಂಡು ಮುಂದೆ ಬಂದಿದ್ದಾಳೆ. ಚೆನ್ನಾಗಿರ್ಲಿ ಅಂತ ನಾನು ಯಾರಿಗೂ ಡಿಸ್ಟರ್ಬ್ ಮಾಡಲಿಲ್ಲ. ಇವರಿಗೋಸ್ಕರ ನನ್ನ ಇಡೀ ಜೀವನ ತ್ಯಾಗ ಮಾಡಿಕೊಂಡೆ. 1998ರಿಂದ ಇಲ್ಲೇ ಇದ್ದೀವಿ. ಸೆಂಟ್ ಥಾಮಸ್ ಸ್ಕೂಲ್ನಲ್ಲಿ 6ನೇ ತರಗತಿವರೆಗೂ ಓದಿಸಿದ್ವಿ. ಆನಂತರ ಮಂಗಳೂರಿಗೆ ಶಿಫ್ಟ್ ಆದ್ವಿ. ಸಾಕೋದಾದ್ರೆ ನನ್ನ ಸಾಕ್ಲಿ, ಇಲ್ಲ ಮಣ್ಣಾಕಿ. ಒಂದು ಬಾರಿಯಾದರೂ ಹೆಂಡತಿ ಮಕ್ಕಳು ಬಂದು ನೋಡ್ಕೊಂಡು ಹೋಗ್ಲಿ ಅಂತ ಹೇಳಿದ್ದಾರೆ. ಏನೋ ಪಾರ್ಶ್ವವಾಯುವಿನಿಂದ ಬಳಲ್ತಾ ಇರುವ ಸಂಪತ್ ಸದ್ಯ ಬೆಂಗಳೂರು ಉತ್ತರ ತಾಲೂಕು ಮಾದನಾಯಕನಹಳ್ಳಿಯ ಅಭಯ ವಸಿಷ್ಠ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಚಿಕಿತ್ಸೆ ಪಡಿತಾ ಇದ್ದಾರೆ. ಸದ್ಯ ವಿಚಾರದ ಕುರಿತು ಆಂಕರ್ ಅನುಶ್ರೀ ಈವರೆಗೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ.